ಪರಿಸರ ನಗೆ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಚೈತ್ರ. ಪರಿಸರ ನೃತ್ಯ, ಪರಿಸರ ಹಾಡು, ಪರಿಸರ ನಗೆ ಹಬ್ಬ ಇದು ಪ್ರಕೃತಿ ಸಂರಕ್ಷಣೆಯ ದಿನಾಚರಣೆ ಹಿನ್ನೆಲೆಯಲ್ಲಿ ಕಂಡುಬಂದ ವಿವಿಧ ಕಾರ್ಯಕ್ರಮಗಳು. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಜಿಲ್ಲಾಡಳಿತ ಮತ್ತು ವಿವಿಧ ಸಂಸ್ಥೆಗಳ ಸಹಕಾರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮದ ಕಿರುನೋಟ ಇಲ್ಲಿದೆ. गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय ಪರಿಸರ ಸಂರಕ್ಷಣೆ ಕುರಿತು ನೃತ್ಯ ಹಾಗೂ ಪ್ರಹಸನಗಳು ನೋಡುಗರನ್ನ ಮಂತ್ರ ಮುಗ್ಧರನ್ನಾಗಿಸಿತು. ಮರಗಳನ್ನ ಸಂರಕ್ಷಿಸಬೇಕು, ಕಾಡನ್ನ ಉಳಿಸಿ ಪ್ರಾಣಿಗಳಿಗೆ ಜಾಗವನ್ನ ಒದಗಿಸಬೇಕು ಅನ್ನೋದನ್ನ ವಿವಿಧ ನೃತ್ಯಗಳ ಮೂಲಕ ಪ್ರಸ್ತುತಪಡಿಸಿದ್ರು. ನಾವಾಡುವ ನುಡಿಯೇ ಕನ್ನಡ ನುಡಿ, ಏನಂತ ನಾ ಹಾಡಲಿ, ಮಾನವನ ಆಸೆಗೆ ಕೊನೆಯಲ್ಲಿ ಹಾಡುಗಳು ನೆರೆದವರನ್ನ ಪುಳಕಿತಗೊಳಿಸಿದ್ವು. ಚಪ್ಪಾಳೆ ಗಿಟ್ಟಿಸಿಕೊಳ್ಳುವುದರ ಮೂಲಕ ಮನರಂಜನೆಯನ್ನ ನೀಡಿದ್ರು. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಹಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಒಟ್ಟಿನಲ್ಲಿ ಮಳೆ ನೀರು ಸಂರಕ್ಷಿಸಿ ಮರುಬಳಕೆ ಹಾಗೂ ಅಂತರ್ಜಾಲ ಮರುಪೂರ್ಣ ಮಾಡಿ ಎನ್ನುವ ಸಂದೇಶ ಸಾರಲಾಯಿತು. ಅಗತ್ಯವಿದ್ದಾಗ ಮಾತ್ರ ಇಂಧನ ಬಳಕೆ ಮಾಡುವ ಅರಿವು ಮೂಡಿಸಲಾಯಿತು.
ಆಧುನಿಕ ಜಗತ್ತಿನ ಅಬ್ಬರದಲ್ಲಿ, ವಾಹನಗಳ ಕರ್ಕಶ ಶಬ್ದದಲ್ಲಿ, ಕಾಲಿಡಲು ಜಾಗವಿಲ್ಲದಷ್ಟು ವಾಹನಗಳ ನಡುವಲ್ಲಿ ಸಾಗುವ ರಸ್ತೆಗಳು, ಕಾರ್ಖಾನೆಗಳ ಒಡಲಿಂದ, ವಾಹನಗಳ ಬುಡದಿಂದ ಹೊರಬರುವ ಕಲ್ಮಶವಾದ ಗಾಳಿ ನಮ್ಮ ಆರೋಗ್ಯಕ್ಕೆ ಕೊಡಲಿಯೇಟಿಟ್ಟಾಗ ಆ ಗಾಳಿಯನ್ನ ತನ್ನೊಳಗೆ ನುಂಗಿ ನಮ್ಮ ಬದುಕಿಗೆ ಸ್ವಚ್ಛ ಗಾಳಿಯನ್ನ ನೀಡಿ ನಮ್ಮ ನಗುವಿಗೆ ಸದ್ದಿಲ್ಲದೆ ಸಾಕ್ಷಿಯಾಗುವ ಮರಗಿಡಗಳು, ನಮಗರಿವಿಲ್ಲದೆ ನಮ್ಮನ್ನ ರಕ್ಷಿಸುವ ಪರಿಸರ, ಅದರ ಉಳಿವು ನಮ್ಮ ಬದುಕಿನ ನಲಿವಿಗೆ ಕಾರಣ ಅನ್ನುವುದನ್ನ ಯಾವತ್ತೂ ಮರೆಯದಿರೆ. ಅರಣ್ಯ ಪರಿಸರದ ರಕ್ಷಣೆ ಜಗತ್ತಿನ ಪ್ರತಿಯೊಬ್ಬರ ಕರ್ತವ್ಯ. ಪರಿಸರದ ಎದುರು ನಾವೆಲ್ಲರೂ ತೃಣ ಸಮಾನ. ನಮ್ಮ ಉಳಿವಿಗಾಗಿ, ನಮ್ಮ ಸುಂದರ ಭವಿಷ್ಯಕ್ಕಾಗಿ ಪರಿಸರವನ್ನ ಉಳಿಸಿ, ಬೆಳೆಸಿ, ಬದುಕನ್ನ ಅರಳಿಸಿ. ಜೂನಿಯರ್ ರಾಜ್ಕುಮಾರ್ ಖ್ಯಾತಿಯ ಹಾವೇರಿಯ ಅಶೋಕ್ ಬಸ್ತಿ ಅವರಿಂದ ಡಾಕ್ಟರ್ ರಾಜ್ ನಟನೆಯ ನಟ ನೋಡುಗರನ್ನ ಗಮನ ಸೆಳೆಯಿತು. ಇದರ ಬಗ್ಗೆ ಒಂದು ಕಿರುನೋಟ ಇಲ್ಲಿದೆ. ಏನೆಂದು ನಾ ಹೇಳಲಿ, ಮಾನವನಾಶೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಇರಲಿ ಎಂಬ ಛಲದಲ್ಲಿ, ಯಾರನ್ನು ಪ್ರೀತಿಸನು ಮನದಲ್ಲಿ, ಏನೊಂದು ಬಾಳಿಸನು ಜಗದಲ್ಲಿ, ಓ ಯಾರನ್ನು ಪ್ರೀತಿಸನು ಮನದಲ್ಲಿ, ಏನೊಂದು ಬಾಳಿಸನು ಜಗದಲ್ಲಿ, ಏನೆಂದು ನಾ ಹೇಳಲಿ, ಮಾನವನಾಶೆಗೆ ಕೊನೆಯಲ್ಲಿ. ನಾನು ಮೊದಲೊಂದು ಸಲ ಬಂದಾಗ ಹೆಣ್ಣು ನೋಡಲಿಕ್ಕೆ ಬಂದಿದ್ದೆ. ಇಲ್ಲಿ ನನ್ನ ಊರು ಕಿನ್ನಿಗೋಳಿ, ಮಂಗಳೂರಿನ ಹೆಣ್ಣು ನೋಡ್ಲಿಕ್ಕೆ ಬಂದಿದ್ದೆ. ಅವರ ಊರು ಸ್ವಲ್ಪ ಹಳ್ಳಿ ಒಂದು, ಅಲ್ಲಿ ಅವ್ರು ಕೇಳಿದೆ, ಇಲ್ಲಿ ಈ ಗೋಮ್ಸನ್ನವರ ಮನೆ ಎಲ್ಲಿದೆ ಅಂತ ಕೇಳಿದೆ. ಓ ಅಲ್ಲಿ ಅಂತಂದರೆ ಬೆಟ್ಟ ಹತ್ತಿ ಇಳಿದೆ, ಯಾವ ಮನೆ ಕಾಣ್ತಿಲ್ಲ ಅಲ್ಲಿ. ಮತ್ತೆ ನಡ್ಕೊಂಡು ಹೋದ 1 ಕಿಲೋಮೀಟ್ರು, ಏನೂ ಕಾಣ್ತಿಲ್ಲ. ಮನೆ ಬಿಡ್ರಿ, ಏನೂ ಕಾಣ್ತಾ ಇಲ್ಲ, ಬರೀ ಕಾಡು. ಅಲ್ಲಿ ಒಬ್ಬರು ಕೇಳಿದೆ, ಅವರ ಮನೆಯಲ್ಲಿ, ಓ ಅಲ್ಲಿ. ಅಲ್ಲೂ ಹೋದೆ, ಅಲ್ಲೂ ಕಾಣಲಿಲ್ಲ. ಇನ್ನೊಬ್ಬರು ಕೇಳಿದೆ, ಅಲ್ಲೇ, ಓ ಇಲ್ಲೇ ಅಂತಂದರು. ಮೊದಲನವರು ಹೇಳಿದಾಗ ಓ ಅಲ್ಲಿ ಅಂದರೆ ಏನಂತ ಅರ್ಧ ಕಿಲೋಮೀಟ್ರ್ ಇರ್ಬೋದು ಅಂತ. ನೆಕ್ಸ್ಟು ಓ ಅಲ್ಲಿ ಅಂತ ಅರ್ಧ ಇಲ್ಲ. ನಮ್ಮ ದಕ್ಷಿಣ ಕನ್ನಡದ ಮಾತಲ್ಲೇ ಡಿಸ್ಟೆನ್ಸ್ ಇರ್ತದೆ. ಅವರ ಮನೆಯ ಓ ಅಲ್ಲಿ ಅಂದರೆ 1.5 ಕಿಲೋಮೀಟ್ರ್. ಓ ಅಲ್ಲಿ ಅಂದರೆ, ಓ ಅಲ್ಲಿ ಅಂದರೆ 1 ಕಿಲೋಮೀಟ್ರ್, ಓ ಅಲ್ಲಿ ಅಂದರೆ ಅದು ಅರ್ಧ ಕಿಲೋಮೀಟ್ರ್. ಅದು ಹಾಗಾಗಿ ನಾವು ಮನಸ್ಸಿಚ್ಛೆ ಏನಿರೋದನ್ನು ಜೋರಾಗಿ ಮಾತಾಡೋ ಜನ ದಕ್ಷಿಣ ಕನ್ನಡದವರು. ಅದರಿಂದ ನೀವು ಜೋರಾಗಿ ಒಂದು ಸಲ ಚಪ್ಪಾಳೆ ತಟ್ಟಬೇಕು. ನನ್ನ ಜೊತೆ ಬಂದಿರೋ ಕಲಾವಿದರ ಪರಿಚಯ ಮಾಡಿಕೊಡ್ತೀನಿ. ಹಾಸ್ಯದಿಂದ ಹೇಳ್ತೀವಿ, ನನ್ನ ಜೊತೆ ಕನ್ನಡದ ಶಾಯರಿ ಮುಖಾಂತರ ಪರಿಸರದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದಾರೆ ಅಜಾದುಲ್ಲಾ ಬೇಗ್ ಅವರು. ಚಪ್ಪಾಳೆ ಇನ್ನೂ ಜೋರಾಗಿ ಹೊಡೀರಿ, ಯಾಕಂದರೆ ಚಪ್ಪಾಳೆ ಹೊಡೆದರೆ ರಕ್ತದ ಚಲನೆ ಜಾಸ್ತಿ ಆಗುತ್ತೆ, ಮೈಯಲ್ಲಿ ಒಂದು ಹೊಸ ಹುರುಪು ಉಂಟಾಗುತ್ತೆ, ಚಿಕನ್ ಗುನ್ಯಾ ಬರೋದಿಲ್ಲ. ಆಗಾಗ ಚಪ್ಪಾಳೆ ಹೊಡ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ತಿರ್ಬೇಕು. ನನ್ನ ಜೊತೆ ಸುಮಾರು ಅಮೇರಿಕಾ, ಲಂಡನ್, ಆಸ್ಟ್ರೇಲಿಯಾ ಎಲ್ಲ ಕಡೆ ಬಂದಿರೋವಂಥ ಕಲಾವಿದರು ಇವರೆಲ್ಲ. ಜೊತೆಗೆ ಬರ್ತಾರೆ ಕಿರ್ಲೋಸ್ಕರ್ ಸತ್ಯ ಅವರು. ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡ ಉದ್ಧಾರ, ಚಳುವಳಿ ಮಾಡಿದ್ರೇನು, ಘೋಷಣೆ ಕೂಗಿದ್ರೇನು, ಧರಣಿ ಕೂತ್ರೇನು, ಪ್ರಾಣಾನು ಬಿಟ್ರು ಸರಿ. ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡ ಉದ್ಧಾರ, ಭಾಷೆ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ, ಭಾಷೆ ಬಳಸಿ ಮಾಡ್ಬೇಕು ನಾವೇ ಕನ್ನಡ ಸಿಂಗಾರ.
ಪರಿಸರ ಪ್ರೇಮಿಗಳಿಗೆ ಅಸಾದುಲ್ಲಾ ಬೇಗ್ನ ನಮಸ್ಕಾರ. ನೇರವಾಗಿ ಶಾಯರಿಗೆ ಹೋಗ್ತಾ ಇದ್ದೀನಿ. ಒಂದು ಒಪ್ಪಂದ ಮಾಡ್ಕೊಳ್ಳೋಣ. ನನ್ನ ಮಾತು ನಿಮ್ಗೆ ಅರ್ಥ ಆಗಲಿ ಆಗದಲ್ಲೇ ಇರಲಿ, ಮಧ್ಯ ಮಧ್ಯ ವಾವ ಅಂತ ಇರಿ, ಚಪ್ಪಾಳೆ ತಟ್ತಾ ಇರಿ. ಶಾಯರಿ ಅಂದ್ರೇನು ಎಲ್ಲ ಹೇಳಿ ಮಾತಾಡೋದಕ್ಕೆ ಸಮಯ ಇಲ್ಲ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೆದರಿಸಿ ಅಮೃತ ಕೊಟ್ಟರೂ ಬೇಕಿಲ್ಲ, ಬೆದರಿಸಿ ಅಮೃತ ಕೊಟ್ಟರೂ ಬೇಕಿಲ್ಲ, ಮುದ್ದಿಸಿ ವಿಷ ಕೊಟ್ಟರೂ ಇರಲಿ ಪರವಾಗಿಲ್ಲ. ಶಾಯರಿ ಹೃದಯದ ಭಾಷೆ, ಭಾಳ ಜನಕ್ಕೆ ಹೃದಯ ಇದೆ. ಬೆದರಿಸಿ ಅಮೃತ ಕೊಟ್ಟರೂ ಬೇಕಿಲ್ಲ, ಮುದ್ದಿಸಿ ವಿಷ ಕೊಟ್ಟರೂ ಇರಲಿ, ಸಾಯುವುದು ಒಮ್ಮೆ ಇದ್ದೇ ಇದೆ, ಸಾಯುವಾಗಲೂ ಒಬ್ಬರಿಗೆ ಖುಷಿ ಕೊಟ್ಟ ಹೆಮ್ಮೆ ನನಗಿರಲಿ, ಒಬ್ಬರಿಗೆ ಖುಷಿ ಕೊಟ್ಟ ಹೆಮ್ಮೆ ನನಗಿರಲಿ. ಧನ್ಯವಾದ. ಹೃದಯದ ಭಾಷೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ನನ್ನ ಎದೆಯ ನೆಲ ಇನ್ನೂ ಹಸಿಯಾಗಿದೆ, ನಿನ್ನ ಹೆಜ್ಜೆ ಮೃದುವಾಗಿರಲಿ. ನನ್ನ ಎದೆಯ ನೆಲ ಇನ್ನೂ ಹಸಿಯಾಗಿದೆ, ನಿನ್ನ ಹೆಜ್ಜೆ ಮೃದುವಾಗಿರಲಿ. ನಾ ಬಲ್ಲೆ ನೀ ನನ್ನಲ್ಲಿ ನಿಲ್ಲಲಾರೆ, ನನ್ನ ಹೃದಯ ನಿನಗೊಂದು ಹಾದಿಯಷ್ಟೇ. ಹೊರ ಹೋಗುವಾಗ ಕದ ಜಡಿದು ಹೋಗು, ಮತ್ಯಾರು ನುಸುಳದಿರಲಿ. ನನ್ನ ಒಳಗಿರುವ ನಿನ್ನ ಪ್ರತಿಮೆ ಯಾರಿಗೂ ಕಾಣದಿರಲಿ, ನನ್ನ ಒಳಗಿರುವ ನಿನ್ನ ಪ್ರತಿಮೆ ಯಾರಿಗೂ ಕಾಣದಿರಲಿ. ಭಾಳಷ್ಟು ಶಾಯರಿಗಳು ಹೇಳಬೇಕು ಅನ್ನಿಸ್ತಾ ಇದೆ. ನಮ್ಮಪ್ಪ ನಾನು ಸಣ್ಣನಿದ್ದಾಗ ಹೇಳ್ತಾ ಇದ್ದರು, ಪರಿಸರದಿಂದ ಪಾಠ ಮಗು ಕಲಿತೀರು ಅಂತ. ನಾನು ಟ್ರಕ್ಕಿಂಗ್ ಹೋಗ್ತಾ ಇದ್ದಾಗ, ಹಿಮಾಲಯದ ಕಣಿವೆಗಳಲ್ಲಿ ಹೋಗ್ತಾ ಇದ್ದಾಗ ನಮ್ಮ ಹುಡುಗರಿಗೆ ಒಂದು ಹಾಡನ್ನು ಬರೆದು ಹೇಳ್ತಾ ಇದ್ದೆ. ಅದನ್ನು ಒಂದೆರಡು ಸಾಲುಗಳನ್ನು ಹೇಳಿ ನಾನು ಮತ್ತೆ ಶಾಯರಿಗೆ ಬರ್ತೇನೆ. ಪರಿಸರದಿಂದ ಪಾಠ ಮಗು ಕಲಿಯುತ್ತೀರು, ಪರಿಸರದಿಂದ ಪಾಠ ಮಗು ಕಲಿಯುತ್ತೀರು, ಕಾಡು ಬೆಟ್ಟ ಹಳ್ಳ ದಿಣ್ಣೆ ಸುತ್ತುತ್ತಾ ಇರು. ಪರಿಸರದಿಂದ ಪಾಠ ಮಗು ಕಲಿಯುತ್ತೀರು, ಕಾಡು ಬೆಟ್ಟ ಹಳ್ಳ ದಿಣ್ಣೆ ಸುತ್ತುತ್ತಾ ಇರು. ಆನೆ ಸಿಂಹ ಹುಲಿ ಚಿರತೆ ಅಂತ ಹೆದರದಿರು, ಮನುಷ್ಯರಿಗಿಂತ ಅವರ ಮೇಲೂ ಪ್ರೀತಿಸ್ತಾ ಇರು. ಭಾಳಷ್ಟು ಶಾಯರಿಗಳಿವೆ, ಆದರೂ ಒಂದು ಶಾಯರಿ ಈ ದಿನದ ಸೂಕ್ತವಾಗಿದೆ ಅನ್ನೋದನ್ನು ಅನ್ನಿಸ್ತಾ ಇದೆ. ಅದನ್ನು ಹೇಳ್ತೇನೆ. ನೇರವಾಗಿ ಪೀಠಿಗೆ ಹೋಗ್ದಲ್ಲೇ ಹೇಳ್ತಾ ಇದ್ದೇನೆ. ಬಡವ ಮತ್ತು ದೇವರು. ಬಡವನೊಬ್ಬ ಹಸಿದು ನರಳುತ್ತಿದ್ದ, ನಡೆಯಲಾಗದೆ ಕುಸಿದು ಬೀಳುತ್ತಿದ್ದ. ಯಾರೂ ಅವನತ್ತ ನೋಡಲಿಲ್ಲ, ಏನು ಎತ್ತ ಕೇಳಲಿಲ್ಲ. ಬಡವನೊಬ್ಬ ಹಸಿದು ನರಳುತ್ತಿದ್ದ, ನಡೆಯಲಾಗದೆ ಕುಸಿದು ಬೀಳುತ್ತಿದ್ದ. ಯಾರೂ ಅವನತ್ತ ನೋಡಲಿಲ್ಲ, ಏನು ಎತ್ತ ಕೇಳಲಿಲ್ಲ. ದೇವ ಬಂದ ಮುದುಕನಾಗಿ ತೋಟದೊಳಗೆ ಕರೆದು ಸಾಗಿ, ಹಣ್ಣು ಹಂಪಲು ಕಿತ್ತುಕೊಟ್ಟ. ಮರದ ನೆರಳಲ್ಲಿ ತಿಂದು ತೇಗಿ ಬಡವ ಕೇಳಿದ, ಹೇಳಿ ನಿಮ್ಮದೇನು ಕೆಲಸ ಮಾಡಲಿ. ಬಡವ ಕೇಳಿದ, ಹೇಳಿ ನಿಮ್ಮದೇನು ಕೆಲಸ ಮಾಡಲಿ. ಮರ ಕಡಿದು ಕಟ್ಕೆ ಮಾಡು, ಮುದುಕ ಅಂದ ಕೊಟ್ಟು ಕೊಡಲಿ. ಮರ ಕಡಿದು ಕಟ್ಕೆ ಮಾಡು, ಮುದುಕ ಅಂದ ಕೊಟ್ಟು ಕೊಡಲಿ. ಬಡವ ನೋಡಿದ ಎತ್ತಿ ತಲೆ, ಮರದ ತುಂಬ ಚಿಗುರು ಎಲೆ. ಅಲ್ಲಿ ಇಲ್ಲಿ ಹಕ್ಕಿ ಹಾಡು, ಅಲ್ಲಿ ಇಲ್ಲಿ ಹಕ್ಕಿ ಗೂಡು. ಚಿಲಿ ಪಿಲಿ ಹಕ್ಕಿ ಹಾಡು, ಜೋತು ಬಿದ್ದ ಜೇನುಗೂಡು. ಕೊಡಲಿ ಎಸೆದು ಅಂದ ಬಡವ, ಕ್ಷಮಿಸಿ ತೆಗೆಲಾರೆನ ಯಾರದೂ ಜೀವ. ಕೊಡಲಿ ಎಸೆದು ಅಂದ ಬಡವ, ಕ್ಷಮಿಸಿ ತೆಗೆಲಾರೆನ ಯಾರದೂ ಜೀವ. ದೇವ ಮೆಚ್ಚಿ ಪ್ರದಕ್ಷಿಣಾದ. ಆಮೇಲೆ ಏನಾಯಿತು? ಭಾಳ ಜನಕ್ಕೆ ಕೇಳಿದೆ, ಏನು ಮಾಡಬೇಕು? ಬರೀ ಚಿಕಿತ್ಸಕ ದೃಷ್ಟಿ ಇರಬೇಕು. ಭಾಳ ಜನ ಹೇಳಿದ್ರು, 3 ಕೊಡ್ಲಿ ಕೊಟ್ಟ, ಅರಮನೆ ಮಾಡಿ ಕಟ್ಟ, ಮಹಾರಾಣಿಗೆ ಮದುವೆ ಆದ. ಇಲ್ಲ, ನಾನಂದ ಇದು ವಾಸ್ತವತೆಗೆ ಸರಿ ಹೋಗೋದಿಲ್ಲ. ಏನಾದರೂ ಹೇಳಿದ್ರೆ ಅದು ಹೌದು ಆಗಿರಬಹುದು ಅನಿಸ್ಬೇಕು. ಕೊನೆಯ 4 ಸಾಲುಗಳಿವ ಇದೆಯಲ್ಲ, ಅದು ಶಾಯರಿಯ ಗುಣ. ಬಡವನೊಬ್ಬ ಹಸಿದು ನರಳುತ್ತಿದ್ದ, ನಡೆಯಲಾಗದೆ ಕುಸಿದು ಬೀಳುತ್ತಿದ್ದ. ಯಾರೂ ಅವನತ್ತ ನೋಡಲಿಲ್ಲ, ಏನು ಎತ್ತ ಕೇಳಲಿಲ್ಲ. ದೇವ ಬಂದ ಮುದುಕನಾಗಿ ತೋಟದೊಳಗೆ ಕರೆದು ಸಾಗಿ, ಹಣ್ಣು ಹಂಪಲು ಕಿತ್ತುಕೊಟ್ಟ. ಮರದ ನೆರಳಲ್ಲಿ ತಿಂದು ತೇಗಿ ಬಡವ ಕೇಳಿದ, ಹೇಳಿ ನಿಮ್ಮದೇನು ಕೆಲಸ ಮಾಡಲಿ. ಮರ ಕಡಿದು ಕಟ್ಕೆ ಮಾಡು, ಮುದುಕ ಅಂದ ಕೊಟ್ಟು ಕೊಡಲಿ. ಬಡವ ನೋಡಿದ ಎತ್ತಿ ತಲೆ, ಮರದ ತುಂಬ ಚಿಗುರು ಎಲೆ. ಅಲ್ಲಿ ಇಲ್ಲಿ ಹಕ್ಕಿಗೂಡು, ಚಿಲಿ ಪಿಲಿ ಹಕ್ಕಿ ಹಾಡು, ಜೋತು ಬಿದ್ದ ಜೇನುಗೂಡು. ಕೊಡಲಿ ಎಸೆದು ಅಂದ ಬಡವ, ಕ್ಷಮಿಸಿ ತೆಗೆಲಾರನ ಯಾರದೂ ಜೀವ. ದೇವ ಮೆಚ್ಚಿ ಪ್ರದಕ್ಷಿಣಾದ, ಬಡವ ಬೆಚ್ಚಿ ಮೂರ್ಛೆ ಹೋದ. ದೇವ ಮೆಚ್ಚಿ ಪ್ರದಕ್ಷಿಣಾದ, ಬಡವ ಬೆಚ್ಚಿ ಮೂರ್ಛೆ ಹೋದ. ಎದ್ದಾಗ ಎದುರಿಗೆ ವಿಧಾನಸೌಧ. ಮಂತ್ರಿ ಕೇಳಿದ, ನಿಮ್ಮದೇನು ಸೂಚನೆ. ಬಡವ ಅಂದ, ಪರಿಸರ ರಕ್ಷಣೆ, ಮರ ಕಡಿದವರಿಗೆ ಮರಣದಂಡನೆ, ಮರ ಕಡಿದವರಿಗೆ ಮರಣದಂಡನೆ. ಪರಿಸರ ನಗೆ ಹಬ್ಬ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ನ ನಂತರ.
ಬ್ರೇಕ್ ನಂತರ ಪರಿಸರ ನಗೆ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ನಮ್ಮ ನೀತಿಯಲ್ಲಿ ಕಾಡೆ ಇಲ್ಲದೆ ನಾಡೆ ಇಲ್ಲ. ಜನ ಬೆರೆತರೆ ಸಮರಸದಲ್ಲಿ ಅದೇ ಒಲವಿನ ಹೊಸಗಾನ. ಕನ್ನಡ ಜನರೇ ಚಂದ, ಕನ್ನಡ ಮನವೇ ಅಂದ. ಕನ್ನಡ ಜನರೇ ಚಂದ, ಕನ್ನಡ ಮನವೇ ಅಂದ. ಹಸಿರು ತೂಗಿದೆ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರವ ಧರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರಾರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ.
ಜಯ ಹೇ ಕರ್ನಾಟಕ ಮಾತೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಮಹಾನಗರ ಪಾಲಿಕೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಅರಣ್ಯ ಇಲಾಖೆ, ರಾಷ್ಟ್ರೀಯ ಸೇವಾ ಯೋಜನೆ ಮಂಗಳೂರು ವಿಶ್ವವಿದ್ಯಾಲಯ, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ದಕ್ಷಿಣ ಕನ್ನಡ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು ಪ್ರಕೃತಿ ಸಂರಕ್ಷಣಾ ದಿನಾಚರಣೆಯನ್ನು ಮತ್ತು ಜಿಲ್ಲಾ ಪರಿಸರ ಪ್ರಶಸ್ತಿ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಪ್ರಕೃತಿ ಸಂರಕ್ಷಣಾ ದಿನಾಚರಣೆ ನಿಮಗೆಲ್ಲ ತಿಳಿದಾಗ ಜುಲೈ 28. ಈ ವರ್ಷ ನಾವು ಅದನ್ನು ಆಚರಿಸಲಿಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಆದರೆ ಮಾಜಿ ಮುಖ್ಯಮಂತ್ರಿ ಶ್ರೀ ಎನ್ ಧರ್ಮಸಿಂಗ್ ಇವರ ನಿಧನದಿಂದಾಗಿ ಆ ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಮಾಡಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ದೀವಿ. ನಿಮಗೆಲ್ಲ ತಿಳಿದಿದೆ, ವಿಶ್ವದ ಸೃಷ್ಟಿ ಪಂಚಭೂತ ಮಹಾಭೂತಗಳಿಂದಾಗಿದೆ. ಗಾಳಿ, ನೀರು, ಭೂಮಿ, ಬೆಂಕಿ, ಆಕಾಶ. ನಿಸರ್ಗ ನಮಗೆ ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಪರಿಶುದ್ಧ ನೀರು ಹಾಗೂ ತಿನ್ನಲು ರುಚಿಯಾದ ಆಹಾರವನ್ನು ಪುಕ್ಕಟೆಯಾಗಿ ಯಾವ ಫಲಾಪೇಕ್ಷೆಗಳಿಲ್ಲದೆ ನಿರಂತರವಾಗಿ ನೀಡ್ತಾ ಇದೆ. ಆದರೆ ನಾವುಗಳೆಲ್ಲ ಮನುಷ್ಯರು ಮಾತ್ರ ನಿಸರ್ಗವನ್ನು ಕಲುಷಿತಗೊಳಿಸಿ ಪರಿಸರ ಮತ್ತು ನಮ್ಮ ಆರೋಗ್ಯವನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ನಾವು ಹಿಂದಿನ ಈ ದಿನಗಳನ್ನು ಅವಲೋಕಿಸಿದರೆ ಸುಮಾರು 1990 ಮುಂಚೆ ಪರಿಸರ ನಾಶ, 1999 ನಂತರ ಪರಿಸರ ನಾಶ ಬಹಳ ವೇಗಗತಿಯಲ್ಲಿ ಆಗಿದೆ. ಈ ಒಂದು 20 ವರ್ಷಗಳಲ್ಲಿ ಪರಿಸರ ನಾಶ ಬಹಳ ವೇಗಗತಿಯಲ್ಲಾಗಿದೆ. ಅಭಿವೃದ್ಧಿಯ ಹೆಸರಲ್ಲಿ ಹಾಗೂ ಮನುಷ್ಯನ ಅತಿಯಾಸೆಗೆ ಪರಿಸರ ಬಲಿಯಾಗ್ತಾ ಇದೆ. ಇದನ್ನು ನಾವು ತಡೆಯದಿದ್ದರೆ ಮುಂದಿನ ದಿನ ಪ್ರಕೃತಿ ವಿಪಗಳಿಗೆ ನಾವು ಬದುಕುವುದು ದುಸ್ತರವಾಗುವುದು ಖಂಡಿತ. ಇದನ್ನೆಲ್ಲ ಗಮನಿಸಿ ಈ ವರ್ಷದ ಪರಿಸರ ಘೋಷಣೆ, ದಟ್ ಈಸ್ ಯುನೈಟೆಡ್ ನೇಷನ್ ಫಾರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್, UNEP, ಅದೇನು ಘೋಷಣೆ ಮಾಡುತ್ತೆ, ಈ ವರ್ಷ ನಿಸರ್ಗದೊಂದಿಗೆ ಜನ ಜೋಡಣೆ, ಈ ಒಂದು ಘೋಷಣೆಯನ್ನು ಈ ವರ್ಷ ಮಾಡಿದೆ ಪರಿಸರ ದಿನಾಚರಣೆ ಕುರಿತು. ಅದರರ್ಥ ನಾವೆಲ್ಲ ರಜೆ ದಿನಗಳಲ್ಲಿ ಆದಷ್ಟು ನಮ್ಮ ಸುತ್ತಮುತ್ತಲಿರತಕ್ಕಂಥ ನಿಸರ್ಗದ ಸೌಂದರ್ಯವನ್ನು ಸವಿಯೋಣ. ಸುತ್ತಮುತ್ತಲಿನ ಬೆಟ್ಟ, ಗುಡ್ಡ, ಜಲಪಾತ, ಕಾಡು, ಮರ, ಪಕ್ಷಿ, ಪ್ರಾಣಿ ಜೊತೆ ಮಾತಾಡೋಣ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ, ಮನುಷ್ಯರು ಮತ್ತು ವಿದ್ಯಾರ್ಥಿಗಳು ನಾವೆಲ್ಲ ಈಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದೀವಿ, ಈಗ ನಮ್ಮ ಈ ರಜೆ ದಿನಗಳಲ್ಲಿ ಅಥವಾ ವಿರಾಮಗಳ ಟೈಮ್ನಲ್ಲಿ ನಾವು ಆದಷ್ಟು ಈಗಿನ ಕಾಲದಲ್ಲಿ TV, ಕಂಪ್ಯೂಟರ್, ಮೊಬೈಲ್, ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಇವುಗಳ ಮುಖಾಂತರ ನಾವು ನಮ್ಮ ಟೈಮನ್ನು ಹಾಳು ಮಾಡ್ತಾ ಇದ್ದೀವಿ. ನಾವು ಪರಿಸರಕ್ಕಾಗಿ ಪರಿಸರವನ್ನು ಕಾಪಾಡೋದ್ರ ಬಗ್ಗೆ ಸ್ವಲ್ಪವೂ ಸಮಯವನ್ನು ನಾವು ಕೊಡ್ತಾ ಇಲ್ಲ. ಹೀಗಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಗಾಗಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ಪರಿಸರ ರಕ್ಷಣೆಗಾಗಿ ಚಿಂತಿಸಿ ಸಮಯವನ್ನು ಮುಡಿಪಾಗಿಡೋಣ. ಮುಂದಿನ ಪೀಳಿಗೆಗಾಗಿ ಸ್ವಚ್ಛ ಮತ್ತು ಹಸಿರು ಪರಿಸರವನ್ನು ನಾವೆಲ್ಲ ಸೇರಿ ಬಿಟ್ಟು ಹೋಗೋಣ. ನಿಸರ್ಗದೊಂದಿಗೆ ನಾನು ಎನ್ನುತ್ತಾ ಬಾಳೋಣ ಎನ್ನುವ ಆ ಶುಭಾಶಯದೊಂದಿಗೆ ಸ್ವಾಗತ ಭಾಷಣವನ್ನು ನಾನು ಶುರು ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾಮಾಜಿಕ ಹಾಗೂ ಪರಿಸರ ಪೂರಕ ಕಾರ್ಯಕ್ರಮಗಳಿಗೆ ಮೊದಲ ಬಾರಿ ಅನುದಾನವನ್ನು ದೊರಕಿಸಿರುವ ಹೆಗ್ಗಳಿಕೆ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಜನಪರ, ಸಾಮಾಜಿಕ ಕಳಕಳಿ ಹಾಗೂ ಚಿಂತಕರಾದ ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಸಚಿವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಬಿ ರಮಾನಾಥ್ ರಾಯ್ ಅವರಿಗೆ ಸಲ್ಲುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಲ ಬಂಟ್ವಾಳ ಯೋಜನೆಗೆ 2 ಕೋಟಿ ಮತ್ತು ಅರ್ಬನ್ ಇಕೋ ಪಾರ್ಕ್ ಯೋಜನೆಗೆ 18 ಕೋಟಿ ನಮ್ಮ ಇಲಾಖೆಯಿಂದ ಈಗಾಗಲೇ ಬಿಡುಗಡೆಯಾಗಿದೆ. ಇದಲ್ಲದೆ ಸರ್ಕಾರಿ ಉದ್ಯಮಿಗಳ ಮುಖಾಂತರ ಸರ್ಕಾರಿ ಶಾಲೆಗಳಲ್ಲಿ CSR ಆ್ಯಕ್ಟಿವಿಟಿಗಳಲ್ಲಿ ಶೌಚಾಲಯ, ಕೊಠಡಿ, ನೀರಿನ ವ್ಯವಸ್ಥೆ, ಉದ್ಯಮಿಗಳ ಮುಖಾಂತರ ನಾವು ಗಿಡ ನೆಟ್ಟು ಹಸಿರೀಕರಣವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಿಲ್ಲೆಯಲ್ಲಿ ಅವರ ಒಂದು ಆದೇಶದ ಮೇರೆಗೆ ಮಾಡ್ತಾ ಇದ್ದೇವೆ. ನಾನು ನಮ್ಮ ಸನ್ಮಾನ್ಯ ಸಚಿವರನ್ನು ನಮ್ಮ ಮಂಡಳಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೇನೆ. ಅವರನ್ನು ಮಂಡಳಿಯ ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಇವರು ಹೂಗುಚ್ಛ ನೀಡುವುದರ ಮುಖಾಂತರ ಸ್ವಾಗತವನ್ನು ಕೋರಬೇಕಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ಇದಲ್ಲದೆ ಸನ್ಮಾನ್ಯ ಶ್ರೀ ಜೆ ಲೋಬೋ ಅವರು ಈ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರು ಮಂಗಳೂರಿನಲ್ಲಿ ಕೆರೆಗಳ ಪುನಶ್ಚೇತನಗಳಿಗಾಗಿ ಪಣ ತೊಟ್ಟಿದ್ದಾರೆ ಹಾಗೂ ಮಂಗಳೂರಿನ ಅಭಿವೃದ್ಧಿಗೆ ಟೊಂಕಕಟ್ಟಿ ನಿಂತಿದ್ದಾರೆ. ಇವರನ್ನು ನಮ್ಮ ಮಂಡಳಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಮಂಡಳಿಯ ಸದಸ್ಯರಾದ ಶ್ರೀ ವೆಂಕಟರಾಮ್ ಅವರು ಹೂಗುಚ್ಛ ನೀಡುವುದರ ಮುಖಾಂತರ ಸ್ವಾಗತವನ್ನು ಕೋರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಮಂಡಳಿಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಲಕ್ಷ್ಮಣ್,
ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಇವರು ಬೆಂಗಳೂರಿನಿಂದ ಇವತ್ತು ಆಗಮಿಸಿದ್ದಾರೆ. ಅವರು ನಮ್ಮ ಮಂಡಳಿಯ ಸರ್ವತೋಮುಖ ಅಭಿವೃದ್ಧಿಗೆ ಪಣತೊಟ್ಟು ನಿಂತಿದ್ದಾರೆ. ಪರಿಸರ ಜಾಗೃತಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲು ಪ್ರೋತ್ಸಾಹಿಸ್ತಿದ್ದಾರೆ. ನಮ್ಮ ಮಂಗಳೂರಿನ ಎಲ್ಲ ಕಾರ್ಯಕ್ರಮಗಳನ್ನು ಸಂತೋಷದಿಂದ ಬಂದು ಆಗಮಿಸಿ ಇಲ್ಲಿ ಇವತ್ತು ಸಹ ಇಲ್ಲಿ ಆಗಮಿಸಿದರೆ ಅವರಿಗೆ ನಾನು ನಮ್ಮ ಮಂಡಳಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀಮತಿ ಕವಿತಾ ಸನಿಲ್ ಮಹಾಪೌರರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಮಂಡಳಿಯ ಸದಸ್ಯರು ಕೂಡ ಇವರು ನಮ್ಮ ಆಮಂತ್ರಣವನ್ನು ಒಪ್ಪಿ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ಮಂಡಳಿ ಪರವಾಗಿ ತಮ್ಮೆಲ್ಲರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ BH ಖಾದರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮ ಆಗಮಿಸಿದ್ದಾರೆ. ಅವರಿಗೆ ನಾನು ನಮ್ಮ ಮಂಡಳಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದಲ್ಲದೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ಪಿಯೂಷ್ ಎಲ್ ರೋಡ್ರಿಗಿಸ್ ಸದಸ್ಯರು ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ, ಇವರು ನಮ್ಮ ಬಂಟ್ವಾಳದವರು. ಇವರು ಈ ನಮ್ಮ ಕಾರ್ಯಕ್ರಮ ರೂಪಿಸಲು ನಮಗೆ ಭಾಳ ಸಲಹೆ ಮತ್ತು ನೀಡಿರ್ತಾರೆ. ಮತ್ತು ಇವತ್ತು ಈ ಕಾರ್ಯಕ್ರಮ ಟೌನ್ ಹಾಲಲ್ಲಿ ನಡೀಲಿಕ್ಕೆ ಮುಖ್ಯವಾಗಿ ಅವರೇ ಕಾರಣಕರ್ತರು. ಯಾಕಂದರೆ ಇವತ್ತು ಈ ಕಾರ್ಯಕ್ರಮ ಬೇರೆ ಒಂದು ಇದಕ್ಕೆ ಬೇರೆಯವರ ಒಂದು ಈ ಟೈಮ್ನಲ್ಲಿ ಆಗಿತ್ತು. ಬಟ್ ನಾವು ಅವ್ರ ಜೊತೆಗೆ ಮಾತಾಡಿ ಸನ್ಮಾನ್ಯ ಶ್ರೀ ರೋಡ್ರಿಗಸ್ ಅವರ ಮುಖಾಂತರ ಮತ್ತು ನಮ್ಮ ಅಧ್ಯಕ್ಷರಾದ ಶ್ರೀ ಸನ್ಮಾನ್ಯ ಶ್ರೀ ಜೋಲ್ ಅವರು ಮಾತಾಡಿ ಅವರ ಕಾರ್ಯಕ್ರಮನ ಪ್ರಿಪೋನ್ ಮಾಡಿಸಿ ಇವತ್ತು ನಮ್ಮ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮ ಮಂಡಳಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ವೆಂಕಟರಾಮ್ ಸದಸ್ಯರು ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ, ಇವರು ಮೈಸೂರಿನಿಂದ ಆಗಮಿಸಿದ್ದಾರೆ. ಅವರಿಗೆ ನಾನು ನಮ್ಮ ಮಂಡಳಿ ಪರವಾಗಿ ಮತ್ತು ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸುರೇಶ್ ಗುರಪ್ಪ ತಳವಾರ್ ಸದಸ್ಯರು ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಅವರು ಆಗಮಿಸಿದ್ದಾರೆ ಬೆಳಗಾಂನಿಂದ. ಅವರಿಗೆ ನಾನು ಮಂಡಳಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಡಾಕ್ಟರ್ ಸಂಜಯ್ ಎಸ್ ಬಿಜ್ಜೂರ್ ಭಾರತ ಅರಣ್ಯ ಸೇವೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಗಳೂರು ವೃತ್ತ ಇವರು ಆಗಮಿಸಿದ್ದಾರೆ. ನಿಜವಾಗಲೂ ಇವತ್ತು ನಮ್ಮ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಭಾಳ ಸ್ಫೂರ್ತಿಯನ್ನು ಕೊಟ್ಟವರು ಅವರು. ಯಾಕಂದರೆ ನಮ್ಮ ನೀರಿಗಾಗಿ ಅರಣ್ಯ ಕಾರ್ಯಕ್ರಮ ಇದೇ ತಿಂಗಳು 14ನೇ ತಾರೀಕು ಭಾಳ ಯಶಸ್ವಿಯಾಗಿ ಇಲ್ಲಿ ನಡೀತು. ಅದನ್ನು ನೋಡಿ ನಾವು ಸಹ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸ್ಫೂರ್ತಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಮಲ್ಲನಗೌಡ ಪಾಟೀಲ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಸಹ ನಮ್ಮೆಲ್ಲ ಕಾರ್ಯಕ್ರಮ ಆಗಮಿಸಿ ಅವರು ಶುಭಾಶಯ ಕೋರ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮ ಮಂಡಳಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ವಿ ಕರಿಕಲನ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮಂಗಳೂರು ವೃತ್ತ, ಇವರು ಇವತ್ತು ಆಗಮಿಸಿದ್ದಾರೆ. ಇವರನ್ನು ಸಹ ನಮ್ಮ ಮಂಡಳಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ಜಿ ಶ್ರೀನಿಕೇತನ್ ಪ್ರಾಧ್ಯಾಪಕರು ರಸಾಯನ ತಾಂತ್ರಿಕತೆ ವಿಭಾಗ ರಾಷ್ಟ್ರೀಯ ತಾಂತ್ರಿಕ ಸಂಸ್ಥೆ ಸುರತ್ಕಲ್, ಇವರು ನಮ್ಮ ಕಾರ್ಯಕ್ಕೆ ಹೋಗೊಟ್ಟು ನಮ್ಮದು ಪರಿಸರದ ಬಗ್ಗೆ ನಮ್ಮ ಯಾವುದೇ ಮಾಲಿನ್ಯ ನಿಯಂತ್ರಣ ಮಾಡಿ ಯಾವುದೇ ಇದಿರಲಿ ಆ ಒಂದು ಕಾರ್ಯದ ಮುಖ್ಯಸ್ಥವನ್ನು ವಹಿಸಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಮಂಡಳಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಮ್ಮ ಅತಿಥಿ ಉಪನ್ಯಾಸಕರು ನಮ್ಮ ಇವತ್ತಿನ ಏನು ನಿಸರ್ಗದೊಂದಿಗೆ ಜನ ಜೋಡಣೆ ಏನು ನಮ್ಮ ಘೋಷಣೆ ಇದೆ ಆ ಕುರಿತು ತಮ್ಮ ಜೊತೆಗೆ ಹಂಚಿಕೊಳ್ಳಲು ಅತಿಥಿ ಉಪನ್ಯಾಸಕರಾಗಿ ಸನ್ಮಾನ್ಯ ಶ್ರೀ ಸುರೇಶ್ ಹೆಬ್ಳಿಕರ್ ಖ್ಯಾತ ಚಲನಚಿತ್ರ ನಟರು ಹಾಗೂ ಮುಖ್ಯಸ್ಥರು ಎಕೋವಾಚ್ ಸಂಸ್ಥೆ ಬೆಂಗಳೂರು, ಇವರು ಆಗಮಿಸಿದ್ದಾರೆ. ಇವರನ್ನು ನಾನು ನಮ್ಮ ಮಂಡಳಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡಿನ ಜಿಲ್ಲಾ ಮುಖ್ಯ ಆಯುಕ್ತರಾದ ಶ್ರೀ NG ಮೋಹನ್ ಅವರು ಆಗಮಿಸಿದ್ದಾರೆ. ಅವ್ರಿಗೆ ನಾನು ವೇದಿಕೆಗೆ ಬರೋಕ್ಕೆ ಕರೆದೆ. ಅವರು ಇಲ್ಲ ನಾನು ಹೊರಗಡೆ ಈಗ ಹೋಗ್ಬೇಕಂತ ಹೇಳಿದ್ರು. ಸರ್, ಅವರಿಗೆ ನಾನು ಮಂಡಳಿ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದಲ್ಲದೆ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ವಿನಿತಾ ರೈ ಕೆ ಸಂಯೋಜನಾಧಿಕಾರಿ ರಾಷ್ಟ್ರೀಯ ಸೇವಾ ಯೋಜನೆ ಮಂಗಳೂರು ವಿಶ್ವವಿದ್ಯಾಲಯ ಮಂಗಳೂರು, ಇವರು ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ಸಹ ನಾನು ನಮ್ಮ ಮಂಡಳಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಸಸಿ ವಿತರಣೆ ಹಾಗೂ ಚಿತ್ರಕಲಾ ಸ್ಪರ್ಧೆ ಉದ್ಘಾಟನೆ ನಡೆಸಿಕೊಟ್ಟ MSZ ಹಾಗೂ ವಿಜಯ ಕರ್ನಾಟಕ ಅವರಿಗೆ ಧನ್ಯವಾದ, ಸುಸ್ವಾಗತ. ಮತ್ತು ಇವತ್ತಿನ ಈ ಪರಿಸರ ಕುರಿತು ಕಾರ್ಯಕ್ರಮ ನಡೆಸಿಕೊಟ್ಟಂಥ ಜ್ಞಾನ ಐತಾಳ್ ತಂಡ ಮತ್ತು ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿ ತಂಡ, ಪರಿಸರ ನಗೆ ಹಬ್ಬ ನಡೆಸಿಕೊಟ್ಟಂಥ ಶ್ರೀ ರಿಚರ್ಡ್ ಲೂಯಿಸ್ ತಂಡ, ಎಲ್ಲರಿಗೂ ಸುಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಇದಲ್ಲದೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಉದ್ಯಮಿಗಳಿಂದ ಎಲ್ಲ ಮುಖ್ಯಸ್ಥರು, ಅಧಿಕಾರಿಗಳು, ಮಿತ್ರರು ಬಂದಿದ್ದಾರೆ. ಅವರಿಗೂ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಜೊತೆಗೆ ಸಹಯೋಗದೊಂದಿಗೆ ಅವರ ಜೊತೆಗೆ ಸೇರಿ ನಾವು ಮಾಡ್ತಾಯಿದ್ದೀವಿ. ಅವರೆಲ್ಲರಿಗೂ ನಾನು ನಮ್ಮ ಮಂಡಳಿ ಪರವಾಗಿ
ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದಲ್ಲದೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು, ಜನಪ್ರತಿನಿಧಿಗಳು ಮತ್ತು ಮುಖ್ಯವಾಗಿ ನಮ್ಮ ಮೀಡಿಯಾ ಸಂಸ್ಥೆ ಅವರು ಬಂದಿದ್ದಾರೆ. ಎಲ್ಲರನ್ನು ವಿದ್ಯಾರ್ಥಿಗಳು ಮುಖ್ಯವಾಗಿ ನಮ್ಮ NSS ವಿದ್ಯಾರ್ಥಿಗಳಿರ್ಬೋದು, ಜಿಲ್ಲಾ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ನಾನು ನಮ್ಮ ಮಂಡಳಿ ಪರವಾಗಿ ಎಲ್ಲರ ಪರವಾಗಿ ನಾನು ಸುಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪರಿಸರ ನಗೆ ಹಬ್ಬ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಪುಟ್ಟ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಪರಿಸರ ನಗೆ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸಾಲು ದೀಪಗಳ ತಳುಕಿನ ಬೆಳಕು, ಜಗತ್ತಿನ ಕತ್ತಲನ್ನ ಹೊಡೆದೋಡಿಸುವಂಥ ಸೂರ್ಯ ಚಂದ್ರರ ಬೆಳಕು, ಮುದ್ದು ಕಂದನ ಮುಖದಲ್ಲಿ ಕಾಡುವ ನಗುವಿನ ಬೆಳಕು, ಉರಿಯುವ ಬೆಳಕಿನಂತೆ ನಮ್ಮ ಸುಂದರವಾದ ಪ್ರಕೃತಿ ಮಾತೆಯ ಪ್ರಕೃತಿ ಸೌಂದರ್ಯ ಕೂಡ ಬೆಳಗ್ತಾ ಇರಲಿ. ಸಮಾಜ, ನಮ್ಮ ದೇಶ, ನಾಡು ಸಮೃದ್ಧಿಯಿಂದ ಕೂಡಿರಲಿ. ಮರಗಳನ್ನು, ಗಿಡಗಳನ್ನು ನೆಟ್ಟು ಬೆಳೆಸಿ, ಮರಗಳನ್ನು ಉಳಿಸಿ ನಮ್ಮ ಸುಂದರ ಬದುಕನ್ನು ರೂಪಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನು ನಾವೆಲ್ಲ ನಿರ್ವಹಿಸೋಣ ಅಂತ ಹೇಳ್ತಾ, ಅಂತರ್ಶಾಲಾ ವಿದ್ಯಾರ್ಥಿಗಳ ಚಿತ್ರಕಲಾ ಸ್ಪರ್ಧೆಯ ಆಯೋಜನೆಯ ಪರಿಕಲ್ಪನೆಗೆ ಒಂದು ಹೊಸ ರೂಪವನ್ನು ಅವರು ನೀಡಿದರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಂಗಳೂರಿನ ರಾಜಶೇಖರ್ ಪುರಾಣಿಕ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ದಿ ಟೈಮ್ಸ್ ಆಫ್ ಇಂಡಿಯಾ ಬಳಗದ ವಿಜಯ ಕರ್ನಾಟಕ ಪತ್ರಿಕೆ ಪ್ರಪ್ರಥಮ ಬಾರಿಗೆ ಅಪೂರ್ವವಾದ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ 150ಕ್ಕೂ ಹೆಚ್ಚಿನ ಶಾಲಾ ವಿದ್ಯಾರ್ಥಿಗಳು, 5,000ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ವಿಶ್ವ ಪರಿಸರ ದಿನಾಚರಣೆಯನ್ನು ಚಿತ್ರ ಬಿಡಿಸುವುದರ ಮೂಲಕ ಬಹಳ ಅರ್ಥವತ್ತಾಗಿ ನಡೆಸಿಕೊಟ್ಟರು. ಆ 5,000 ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಇವತ್ತು ನೀವು ಪರಿಸರದ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ನೀವು ನಿಮ್ಮದೇ ಆದ ರೀತಿಯಲ್ಲಿ ಮಾಡಿಕೊಂಡು ಬರ್ತಕ್ಕಂಥವ್ರು ಸಾಮಾನ್ಯ ಸುಮಾರು ಜನ ಇರ್ಬೋದು. ಆದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾನಿ ಆಗ್ತಕ್ಕಂಥದ್ದು ಆಗ್ತಾ ಇದೆ ಅನ್ನುವಂಥ ಮಾಹಿತಿ ನಮಗೆ ಪರಿಣಾಮಕಾರಿಯಾಗಿ ತಿಳುವಳಿಕೆ ಬಾರದೆ ತಪ್ಪುಗಳು ಆಗ್ತಕ್ಕಂಥದ್ದು ಕೂಡ
ಸಾಕಷ್ಟು ಸಾರಿ ಸಾಧ್ಯತೆ ಇದೆ. ಅದಕ್ಕಾಗಿ ಬಹುಶಃ ಇಂಥ ಕಾರ್ಯಕ್ರಮಗಳು ಮುಖ್ಯವಾಗಿ ಪರಿಸರದ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಜೊತೆಯಲ್ಲಿ ನಿಮಗೆಲ್ಲ ಪರಿಸರದ ರಕ್ಷಣೆಯ ದೃಷ್ಟಿಯಲ್ಲಿ ನಿಮಗೆ ಪ್ರಚೋದನೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಅರ್ಬನ್ ಇಕೋ ಪಾರ್ಕ್ ಬಂದ ಮೇಲೆ ಮಕ್ಕಳಿಗೆ ಕೂಡ ಅದನ್ನು ನೋಡಿಕೊಂಡು ಓಹೋ ಈಗ ಈ ನಗರದಲ್ಲಿ ನಾವು ಈಗೆಲ್ಲ ಮಾಡಬೇಕು ಅಂತ ಹೇಳುವಂಥ ಒಂದು ಮಾಹಿತಿ ಕೂಡ ಅವರಿಗೆ ಸಿಗುತ್ತೆ. ಅದರಿಂದ ಸಾಕಷ್ಟು ಪ್ರಯೋಜನ ಆಗುತ್ತೆ ಅಂತ ಹೇಳುವಂಥದ್ದು. ಬಹುಶಃ ನಮ್ಮ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಕೆರೆಗಳಿತ್ತು. ಈಗ ಕೆಲವು ಕೆರೆಗಳು ಮುಚ್ಚಿ ಹೋಗಿದೆ ಬೇರೆ ಬೇರೆ ಕಾರಣಗಳಿಂದಾಗಿ. ಅದನ್ನು ನಿರ್ಜೀವ ಕೆರೆಗಳು ಸಾಕಷ್ಟಿದೆ. ಸಜೀವ ಕೆರೆಗಳು ಸಜೀವ ಕೆರೆಗಳನ್ನು ಜೀವಂತವಾಗಿ ಇಡಬೇಕು ಅಂತೇಳಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ವಿ. ನಾವು ಸರೋವರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಕೆಲವಾರು ಕೆರೆಗಳನ್ನು ಅದರ ಪುನರುತ್ಥಾನ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ದೊಡ್ಡ ಕಾರ್ಯಾಗಾರವನ್ನೇ ಮಾಡಿದ್ವು. ಎಲ್ಲ ಉದ್ದಿಮೆದಾರರನ್ನೆಲ್ಲ ಕರೆಸಿ ಕಾಲಷ್ಟು ಉದ್ದಿಮೆದಾರರು ಮುಂದೆ ಬಂದು ಕೆರೆಗಳನ್ನು ಅಭಿವೃದ್ಧಿಪಡಿಸಿ ನಾವು ಮಾಡ್ತೀವಿ ಅಂತೇಳಿ ಒಪ್ಪಂದವನ್ನು ಮಾಡಿಕೊಂಡು ಕೆಲವು ಕೆರೆಗಳನ್ನು ಅಭಿವೃದ್ಧಿಯನ್ನು ಕೂಡ ಅವರು ಕೂಡ ಮಾಡ್ತಾಯಿದ್ದಾರೆ. ನೋಡಲ್ ಏಜೆನ್ಸಿ ಆಗಿ ಸರೋವರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅದನ್ನು ನೋಡ್ಕೊಳ್ತಾ ಇದೆ. ಅದು ಪರಿಸರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಸ್ಥೆಯಾಗಿ ಬೆಳೀತಾ ಇದೆ. ಇವತ್ತು CSR ನಮ್ಮ ಕಂಪೆನಿಗಳು ಇವತ್ತು ಉದ್ದಿಮೆದಾರರು ಇವತ್ತೆಲ್ಲ ಇದ್ದೀರಾ ನೀವು, ನಿಮಗೆ 2% ಇವತ್ತು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಕಾರ್ಯಕ್ರಮಕ್ಕಾಗಿ ಅದನ್ನು ಖರ್ಚು ಮಾಡಬೇಕು ಅಲ್ವಾ. CSR ಕಂಪೆನಿಗಳು CSRಗೆ ನನ್ನ ಒಂದು ವಿನಂತಿ, ನೀವು ನಿಮ್ಮ CSR ಫಂಡನ್ನು ಖರ್ಚು ಮಾಡ್ತೀರಿ, ಆದರೆ ಅದು ಪರಿಸರದ ಮೇಲೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಾಳಷ್ಟು ಕಡೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನಾವು ಅದು ಕೊಡುವಂಥದ್ದು ತಪ್ಪಲ್ಲ. ಅದಕ್ಕಾಗೀಗ ಶಾಲೆಗಳಿಗೆ ಶೌಚಾಲಯ ಕೊಡ್ತಕ್ಕಂಥದ್ದು, ಬಹುಶಃ ಇವತ್ತು ಪರಿಸರಕ್ಕೆ ಅನುಕೂಲವಾಗ್ತಕ್ಕಂಥ ಕಾರ್ಯಕ್ರಮಗಳು, ಬೇರೆ ಬೇರೆ ನಾವು ಸೂಚಿಸಲ್ಪಡ್ತಕ್ಕಂಥ ಪರಿಸರಕ್ಕೆ ಅನುಕೂಲವಾಗ್ತಕ್ಕಂಥ ಕೆರೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವರು ಮುಂದೆ ಬಂದು ಕೆರೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇದೆಲ್ಲ ಮಾಡಬೇಕು. ಬಹುಶಃ ಇವತ್ತು ಬಹಳ ದೊಡ್ಡ ದೊಡ್ಡ ಸಮುಚ್ಚಯಗಳು ನಮ್ಮ ತಲೆ ಎತ್ತಾ ಇದೆ. ಕೆಲವು ಕಡೆ STP ಇರುವುದಿಲ್ಲ, ಅವರು ಮಾಡಬೇಕು ಕಡ್ಡಾಯವಾಗಿ. ಮಾಡದೆ ಇವತ್ತು ನಮ್ಮ ತ್ಯಾಜ್ಯ ನೀರುಗಳನ್ನು ಅದು ಸಂಗ್ರಹ ಮಾಡಿ ಹೊರಗೆ ಬಿಡಲಿಕ್ಕೆ ಸಾಧ್ಯವಾಗದೆ ಪರಿಸರದ ಮೇಲೆ ಪರಿಣಾಮಕಾರಿಯಾದ ಹಾನಿ ಉಂಟಾಗುತ್ತೆ. ವಾಯು ಮಾಲಿನ್ಯ ಕೂಡ ಕೆಲವು ಸಾರಿ ವಾಹನಗಳಿಂದ ಬೇರೆ ಬೇರೆ ಕಾರ್ಖಾನೆಗಳಿಂದ ವಾಯು ಮಾಲಿನ್ಯ ಆಗುತ್ತೆ. ಮಾಲಿನ್ಯ ಆಗುವಂಥದ್ದನ್ನು ಅದಕ್ಕೆ ವ್ಯವಸ್ಥೆಗಳಿದೆ, ಅದಕ್ಕೆ ಅದನ್ನು ಮಾಲಿನ್ಯ ತಡೆಗಟ್ಟಲಿಕ್ಕೆ ವಿಶೇಷವಾದ ಯಂತ್ರಗಳಿದೆ ಅಲ್ಲೋ ನಿಕೇತನವರೇ, ಮಿಷಿನರಿಗಳು ಇದೆ. ಆ ಮಿಷನರಿಗಳನ್ನ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ನಾವು ಕೆಲವು ಸಾರಿ ಮಾಡ್ತಾ ಇಲ್ಲ. ದೊಡ್ಡ ಏನಿಲ್ಲ, ಒಂದು STP ಮಾಡೋದು ಒಂದು ಭಾರಿ ದೊಡ್ಡ ಕಂಪೆನಿ ಮಾಡುವವನಿಗೆ ಒಂದು STP ಮಾಡಲಿಕ್ಕೆ ದೊಡ್ಡ ಖರ್ಚಾಗುವುದಿಲ್ಲ. ಆದರೆ ಕೆಲವು ಸಾರಿ ಉದಾಸೀನ ಮಾಡ್ತಾರೆ, ಕೆಲವು ಸಾರಿ ಅದರ ಬಗ್ಗೆ ಗಮನ ಹರಿಸುವುದಿಲ್ಲ. ದೊಡ್ಡ ದೊಡ್ಡ ಸಮುಚ್ಚಯ ಮಾಡ್ತಾರೆ, ಆದರೆ ತ್ಯಾಜ್ಯ ನೀರು ಹೋಗಲಿಕ್ಕೆ ಎಲ್ಲಿ ಅಂತ ಹೇಳತಕ್ಕಂಥದ್ದು ಅವರು ಅದಕ್ಕೆ ಯೋಚನೆ ಮಾಡೋದಿಲ್ಲ. ನಾವು ಒಂದು ಕಟ್ಟಡ ಕಟ್ಟಿ ಸಮುಚ್ಚಯ ಮಾಡೋದಾದರೆ ಮೊದಲು ಯೋಚನೆ ಮಾಡಬೇಕು, ನಮ್ಮ ತ್ಯಾಜ್ಯ ನೀರು ಎಲ್ಲಿಗೆ ಹೋಗಬೇಕು ಅಂತ ಹೇಳೋದನ್ನು ಅವರು ಮೊದಲು ತಿಳ್ಕೊಂಡು ಕಟ್ಟಡವನ್ನು ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೆ. ಕಾರ್ ಮಾಡಬೇಕಂದ್ರೆ ನಿಮಗೆ ಸ್ಟೀಲ್ ಬೇಕು. ಸ್ಟೀಲ್ ಅಂತಂದರೆ ಐರನ್ ಓರ್, ಅದನ್ನು ಮೈನಿಂಗ್ ಮಾಡಬೇಕು ಅಂತಂದ್ರೆ ನೀವು ಪಶ್ಚಿಮ ಘಟ್ಟಕ್ಕೆ ಹೋಗಬೇಕು. ಮ್ಯಾಂಗನೀಸ್ ಬೇಕು, ಬಾಕ್ಸೈಟ್ ಬೇಕು. 108 ನಮಗೆ ಒಂದು ಕಾರ್ ಮಾಡುವಂಥ ಅಥವಾ ಕಾರ್ ಆಗಲಿ ಅಥವಾ ದ್ವಿಚಕ್ರ ವಾಹನಗಳಲ್ಲಿ ಉಪಯೋಗ ಮಾಡುವಂಥ ವಸ್ತುಗಳನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಅದರ ರಾ ಮೆಟೀರಿಯಲ್, ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳು ಇವೆಲ್ಲ ನಮಗೆ ಕಾಡಿನಲ್ಲೇ ಸಿಗ್ತವೆ. ಬಹುಶಃ ಮುಖ್ಯವಾದದ್ದು ಟೈರು, ಟ್ಯೂಬು. ಮುಂಚೆ ಕೇರಳಕ್ಕಿಂತ ಮುಂಚೆ ಮಲೇಷ್ಯಾ, ಇಡೀ ಜಗತ್ತಿಗೆ ಸಾಧಾರಣವಾಗಿ ಅವರು ರಬ್ಬರ್ ಸಪ್ಲೈ ಮಾಡ್ತಿದ್ರು. ಆದರೆ ಎಷ್ಟೊಂದು ರಬ್ಬರ್ ಡಿಮಾಂಡ್ ಏರ್ತು ಅಂತಂದರೆ ಈಗ ಅವರಿಗೆ ಸಪ್ಲೈ ಮಾಡುವಂಥ ಪರಿಸ್ಥಿತಿ ಇಲ್ಲ. ಆದ್ದರಿಂದ ಕೇರಳದವರು ಮಾಡ್ತಿದ್ರು. ಕೇರಳ ಕೂಡ ಇವತ್ತು ಸಾಕಷ್ಟು ಸಪ್ಲೈ ಮಾಡಿ ಅವ್ರಿಗೂ ಭೂಮಿ ಕಡಿಮೆ ಆಗಿದೆ. ಈಗ ನಮ್ಮ ಪಶ್ಚಿಮ ಘಟ್ಟಕ್ಕೆ ಬಂದಿದ್ದಾರೆ.
ಬಹುಶಃ ತಮಗೆಲ್ಲ ಗೊತ್ತಿರಬಹುದು, ನಾನೊಂದು 2-3 ವರ್ಷದಿಂದ ಓಡಾಡ್ತಾ ಇದ್ದೆ ಮಂಗಳೂರು ಸುತ್ತಮುತ್ತ. ನಾನು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದಿದ್ದೆ ಪರಿಸರಕ್ಕೆ. ಆ ಹೊತ್ತಿನಲ್ಲಿ ಮೂಡುಬಿದ್ರೆ ಪಕ್ಕದಲ್ಲಿ ಎಲ್ಲ ನೋಡಿದೆ. ಅಲ್ಲಿ ಎಷ್ಟೋ ಜನ ಬಂದು ಈ ಕಾಡುಗಳನ್ನಾಗಲಿ ಅಥವಾ ನಮ್ಮ ಕಾಡಿನ ಸುತ್ತಾಗಲಿ ಅಥವಾ ನಮ್ಮ ಕೃಷಿ ಭೂಮಿಯನ್ನು ಮಾರಾಟಕ್ಕೆ ತಗೊಂಡು ಅಲ್ಲಿ ರಬ್ಬರ್ ಬೆಳೀತಾ ಇದ್ದಾರೆ. ರಬ್ಬರ್ ಬೇಕು ಇಲ್ಲಂತಲ್ಲ, ಆದರೆ ಪ್ರತಿಯೊಂದು ಮೊನೋಕಲ್ಚರ್, ಇಡೀ ಇವತ್ತು ಜಗತ್ತು ಸುಮಾರು ಅರ್ಧದಷ್ಟು ಜಗತ್ತು ಮೊನೋಕಲ್ಚರಿಂದ ಹಾಳಾಗಿದೆ. ಮೊನೋಕಲ್ಚರ್ ಈಗಾಗಲೇ ನಮ್ಮ ಪರಿಸರದ ರಮಾನಾಥ ರಾಯರು ಹೇಳ್ತಾ ಇದ್ದರು ಏನಂತಂದರೆ ನಾವು ಎಷ್ಟೊಂದು ಸೂಕ್ಷ್ಮವಾದ ಜೀವಿಗಳನ್ನು ಕಳ್ಕೊಂಡಿದ್ದೇವೆ ಅಂತ. ಇದು ಬಹಳವಾದ ಮುಖ್ಯವಾದಂತಹ ಇದು ವಿಷಯ. ಇದು ನಮ್ಮಲ್ಲಿ 81 ಲಕ್ಷ ಇನ್ಸೆಕ್ಟ್ಸು ಮತ್ತು ಎಲ್ಲ ಸೇರಿದೆ, ಪ್ರಾಣಿ ಅವೆಲ್ಲ ಅಬೌಟ್ 81 ಲ್ಯಾಕ್ ಸ್ಪೀಶೀಸ್. ಅದರಲ್ಲಿ ನಮ್ಮದು ಸುಮಾರು ಒಂದು 20 ಲಕ್ಷ ಈಗಾಗಲೇ ಹೋಗಿದೆ. ಯಾಕಂತಂದರೆ ನಮಗೆ ಗೊತ್ತಿಲ್ಲ ಎಷ್ಟೊಂದು ಸೂಕ್ಷ್ಮ ಜೀವಿಗಳಿದ್ದಾವೆ ಅಂತ ಹೇಳಿ. ಈ ನಮ್ಮ ಎನ್ವೈರ್ಮೆಂಟ್ ಅಂತಂದರೆ ಏನು, ಪರಿಸರ ಕ್ರಿಯೇಟ್ ಆಗಿದ್ದನೇ ಸೂಕ್ಷ್ಮ ಜೀವಿಗಳಿಂದ. ನಮ್ಮಲ್ಲಿ ಇನ್ಸೆಕ್ಟ್ಸಿಂದನೇ ವಿ ಕ್ರಿಯೇಟ್ ದ ಎನ್ವೈರ್ಮೆಂಟ್. ಅದರಿಂದ ಲೈಫ್ ಸೈಕಲ್ ಆಗ್ತದೆ, ಅದರಿಂದ ಬಯೋಸೈಕಲ್ ಆಗುತ್ತದೆ. ಹೀಗೆ ಅದರ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಇಲ್ಲದೇ ನಾವು ನಮ್ಮ ಪ್ಯಾಂಟು, ಶರ್ಟು, ಈ ಟೇಬಲ್ಲು, ಇಲ್ಲಿ ಎಷ್ಟೋ ಒಂದು ಅನೇಕ ವಸ್ತುಗಳನ್ನು ನಾವು ಇವತ್ತು ಉಪಯೋಗ ಮಾಡ್ತಿದ್ದೇವೆ. ಈ ವಸ್ತುಗಳು ನಿರ್ಮಾಣ ಮಾಡೋದಕ್ಕೆ ಎಷ್ಟು ರಸಾಯನ ಬೇಕಾಗ್ತದೆ, ಎಷ್ಟು ನೀರು ಬೇಕಾಗ್ತದೆ, ಎಷ್ಟು ಎಲೆಕ್ಟ್ರಿಸಿಟಿ ಬೇಕಾಗ್ತದೆ, ಎಷ್ಟು ಬೇರೆ ಬೇರೆ ರೀತಿಯ ರಾ ಮಟೀರಿಯಲ್ ಬೇಕಾಗ್ತದೆ. ಇದು ಎಲ್ಲಿಂದ ತರ್ತೇವೆ? ಇದು ಮಾಡೋ ಪ್ರಕ್ರಿಯೆಯಲ್ಲಿ ಹುಟ್ಟುವಂತಹ ವ್ಯತ್ಯಾಸಗಳು, ವ್ಯಾಜ್ಯಗಳು, ತ್ಯಾಜ್ಯ, ಇದರಿಂದ ಹುಟ್ಟುವಂತಹ ಅನಿಲ, ಇವೆಲ್ಲನೂ ನಾವು ಹೇಗೆ ಮ್ಯಾನೇಜ್ ಮಾಡ್ತೇವೆ? ಇದೆಲ್ಲ ಇವತ್ತಿಗೂ ಕೂಡ ನಮ್ಮಂತಹ ಈ ಅಭಿವೃದ್ಧಿಗೊಳ್ಳುತ್ತಿರುವ ರಾಷ್ಟ್ರಗಳಲ್ಲಿ ನಾವು ಅನೇಕ ವಸ್ತುಗಳನ್ನು ನಿರ್ಮಾಣ ಮಾಡೋದರಲ್ಲಿ ನಾವು ಅನೇಕ ಈ ದುಷ್ಪರಿಣಾಮಗಳನ್ನು ಮಾಡ್ತಾನೇ ಇದ್ದೇವೆ. ಆದ್ದರಿಂದ ಇವತ್ತು ಕೂಡ ಈ ಮಾಲಿನ್ಯ ಮಂಡಳಿಯವರು ಸಾಕಷ್ಟು ಕೆಲಸ ಇನ್ನೂ ಮಾಡಬೇಕು. ಅವ್ರು ಮಾಡ್ತಾಯಿದ್ದಾರೆ ಇಲ್ಲಂತಲ್ಲ. ಆದರೂ ಕೂಡ ನಮ್ಮಂಥ ಅಭಿವೃದ್ಧಿಗೊಳ್ಳುತ್ತಿರುವಂಥ ರಾಷ್ಟ್ರಗಳಲ್ಲಿ ಅನೇಕ ವಸ್ತುಗಳನ್ನು ಏನು ನಾವು ಉಪಯೋಗಿಸ್ತೇವೆ ಅಥವಾ ಅನೇಕ ಪ್ರಕ್ರಿಯೆಗಳಲ್ಲಿ ನಾವು ಇವತ್ತು ಇನ್ವಾಲ್ವ್ ಆಗಿದ್ದೇವೆ, ಅದರಿಂದ ಯಾವ ರೀತಿ ನಾವು ಪರಿಸರವನ್ನು ಹಾಳು ಮಾಡ್ತಾಯಿದ್ದೇವೆ ಅಥವಾ ಪರಿಸರದ ಮೇಲೆ ಅದರಿಂದ ಒತ್ತಡ ಬೀಳ್ತದೆ ಅಂತ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಆದ್ದರಿಂದಲೇ ಇವತ್ತು ಸ್ಕೂಲಿನ ಮಟ್ಟದಲ್ಲಿ ನಾವು ಮಕ್ಕಳಿಗೆ ಪರಿಸರದ ಪಾಠಗಳನ್ನು ಹೇಳಬೇಕಾಗಿದೆ. ಆದರೆ ಹೇಗಾಗಿದೆ ಅಂತಂದರೆ ನಮ್ಮ ದೇಶ ಈಗ ನೋಡಿ, ನಾವೊಂದು 30 ನಿಮಿಷದ ಒಂದು ಫಿಲ್ಮನ್ನು ಮಾಡಿಕೊಟ್ವಿ. ಒಂದು ಶಿವಮೊಗ್ಗದಲ್ಲಿ ಒಂದಿಬ್ಬರು ಇದ್ದಾರೆ, ಅವರು ಹೇಳಿದರು ನಾವು ಎಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ನಾವು ಪರಿಸರದ ಬಗ್ಗೆ ಒಂದು ಫಿಲ್ಮ್ ತೋರಿಸ್ಬೇಕಂತ ಮಾಡಿದ್ದೇವೆ, ನಮಗೊಂದು ಫಿಲ್ಮ್ ಮಾಡಿಕೊಡಿ ಅಂತ. ನಾವು ಸಾವಯವ ಗೊಬ್ಬರ ಮತ್ತು ನಗರೀಕರಣ, ಉದ್ಯಮೀಕರಣ, ಹೀಗೆ ಅನೇಕ ಏನು ಪರಿಸರದ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಅರ್ಧ ಗಂಟೆ ಫಿಲ್ಮ್ ಮಾಡಿಕೊಟ್ವಿ. ಮೊನ್ನೆ ನಾನು ಅವ್ರು ಕೇಳಿದೆ ಹೇಗೆ, ಇಲ್ಲ ಸರ್ ನಮ್ಮ ಮಕ್ಕಳಿಗೆ ಈ ಟೀಚರ್ಸ್ ತುಂಬ ಲೈಕ್ ಮಾಡಿದ್ದಾರೆ ಫಿಲ್ಮ್ಗಳು, ಕೆಲವು ಹೈಯರ್ ಸ್ಟ್ಯಾಂಡರ್ಡ್ ಮಾತ್ರ, ಆದರೆ ಚಿಕ್ಕ ಮಕ್ಕಳಿಗೆ ಅದೇನೋ ಇಷ್ಟ ಇಲ್ಲ ಅಂತಂದರು. ಯಾಕೆ? ಅವ್ರಿಗೇನೋ ಹಾಡಬೇಕು, ಕತೆ ಬೇಕು ಅಂತ ಇದ್ದಾರೆ. ಅಂದರೆ ನಮ್ಮಲ್ಲಿ ಈಗ ಈ ಟಿ ವಿ ಸೀರಿಯಲ್ಸು, ನಮ್ಮಲ್ಲಿ ಆಗುವಂಥ ಫಿಲ್ಮ್ಗಳು, ಅಲ್ಲಿ ಬರುವಂಥ ಹಾಡು, ಅಲ್ಲಿ ಬರುವಂಥ ಸಿಚುವೇಶನ್ಸು, ಇವೆಲ್ಲನೂ ಮತ್ತು ಅದರ ಜೊತೆಗೆ ಸುಮಾರು 108 ಅಡ್ವರ್ಟೈಸ್ಮೆಂಟ್ಸ್. ಈ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾವೆ. ಇವೊಂದು ನಿಮಗೆ ಕಡೆ ಕಾರ್ ಇದೆ ಅಂತಂದರೆ ಒಂದಿಬ್ಬರು ಹುಡುಗಿಯರು ಬಂದು ಕೂಡ್ತಾರೆ, ಮೋಟರ್ ಸೈಕಲ್ ಇದೆ ಅಂದರೆ ಒಂದು ಹುಡುಗಿ ಬಂದು ಕೂಡ್ತಾಳೆ. ಈ ಥರದ ಅಡ್ವರ್ಟೈಸ್ಮೆಂಟ್ಸು ಇವು ನೀವು ನೋಡಿದಿರಲ್ಲ, ಪರ್ಫ್ಯೂಮ್ಸು, ಈ ಎಲ್ಲ ಒಂದು ರೀತಿಯ ಜಾಹೀರಾತುಗಳು ನಮ್ಮ ಮಕ್ಕಳಿಗೆ ಅಸಾಧ್ಯವಾದಂತಹ ಒಂದು ಪ್ರೇರಣೆಯನ್ನು ಕೊಡ್ತಾ ಇದ್ದಾವೆ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.